ನಮ್ಮ ಪ್ರತಿಯೊಂಜಿಟ್ಲ ಪರಿಪೂರ್ಣತೆ ತೂಡು ಪೊಸತು ಉಪ್ಪೋಡು ಆಂಡ ಮಾತಿರ್ಲ ಮೆಚ್ಚುನಂಚು ಉಪ್ಪೋಡು ಕುದ್ರೋಳಿ ದೇವಸ್ಥಾನದ ಕೊಡಿ ಮರತ ಬಗಿಟ್ಟು ತನಕ ಬುಧವಾರ ರಾತ್ರಿ ದೇವಿರ ಮೆಂತ್ ಪಂಡನಂಚ ಆಂಡು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿದ ನಾಯಕರು ಬಿ ಜನಾರ್ದನ ಪೂಜಾರಿ ಪಂತೇರು. ಕೇಂದ್ರದ ಮಾಜಿ ಮಂತ್ರಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಲು ಗುರುವಾರ ಗೋಕರ್ಣನಾಥ ದೇವಸ್ಥಾನಕ್ಕೂ ಬತ್ತದ ದೇವೇರಡ ಪ್ರಾರ್ಥನೆ ನಡಪಾಯರು. ಬುಧವಾರ ರಾತ್ರಿ ಒರೊಡ್ದೊರನೆಯಾರಿಗೂ ಎಚ್ಚರಿಕೆ ಆದ ಕೊಡಿಮರತ ನೆಂಪು ಆಯ್ನಿಡ್ದವರ ಕ್ಷೇತ್ರಗೂ ಬತ್ತನಾರು ಹೊಸ ಕೊಡಿಮರನು ಕಣ್ಣದಿಂಜ ತುಯ್ಯರು. ಸುದ್ದಿಕೂಟುಡು ಜನಾರ್ದನ ಪೂಜಾರಿಯರು ಪಾತಿರ್ದು ಪ್ರತಿಯೊಂಜೆಟ್ಲ ಪರಿಪೂರ್ಣತೆ ತೂಡು ಹೊಸತು ಉಪ್ಪೊಡು ಮಾತೆರ್ಲ ಮೆಚ್ಚುನಂಚ ಉಪ್ಪೊಡು ಪಡುಮಲೆಡ್ದು ಇಡೆಮುಟ್ಟ ಕೊಡಿಮರಕನನಗ ದಾಲ ಅಡ್ಡಿ ಆತಿಜಿ. ಬುಧವಾರ ರಾತ್ರಿ 16 ಗಂಟೆಗೆ ಕೊಡಿಮರ ಬಗೆಟ್ ಏನನ್ನ ನಿದ್ರೆಡ್ದು ಲೆತ್ತದು ಪಂಡನಂಚ ಆಂಡೆಂದು ಪಂಡಿನ ಪೂಜಾರಿಯರಡಕ್ಕೇನಂದೇ ಮುಲ್ಪ ಓವುಲ ನಡಪುಜಿಯಿಂದ ಪನ್ಪುನ ಭಾವನೆ ಉಂಡು ತನ್ನಡ್ದು ತಪ್ಪು ಆದಿಪ್ಪು ಅಂಚಾದ ದೇವೆರಡ ಕ್ಷಮೆ ಕೊರ್ಲೆ ಎಂದು ನಟ್ಟೊಂದೆ ಎಂದು ಪಂಡಿ. ಪ್ರತಿಯೊಂದು ಕೂಡ ವಸ್ತುವನ್ನು ನಾವು ಅದರಲ್ಲಿ ಪರಿಪೂರ್ಣತೆಯನ್ನು ಕಾಣಬೇಕು. ಅದೇ ರೀತಿಯಲ್ಲಿ ಹೊಸತನ್ನು ಕೂಡ ನೋಡಬೇಕು. ಎಲ್ಲರೂ ಕೂಡ ಮೆಚ್ಚುವ ರೀತಿಯಲ್ಲಿ ಇರಬೇಕೆಂಬ ಒಂದೇ ಒಂದು ದೃಷ್ಟದಿಂದ ಕೊಡಿಮರವನ್ನು ಬದಲಾವಣೆ ಮಾಡಿದ್ದೇವೆ. ಅದನ್ನು ನಾವು ಭಕ್ತರು ಮೆಚ್ಚುವ ರೀತಿಯಲ್ಲಿ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಅದನ್ನು ಮಾಡಿದ್ದೇವೆ. ದೇವರು ಮೆಚ್ತಾರೆ ಎಂಬುದು ನಮಗೆ ಸ್ಪಷ್ಟವಾಗಿ ಕಂಡಿದೆ. ಅಲ್ಲಿಂದ ಪಡುಮಲೆಯಿಂದ ಇಲ್ಲಿವರೆಗೆ ತಂದಾಗ ಒಂದು ತೊಂದರೆ ಅಡ್ಡಿ ಆತಂಕ ಯಾವುದು ಕೂಡ ಆಗಲಿಲ್ಲ. ಅಷ್ಟು ದೂರದಿಂದ ತರುವಾಗ ನಿನ್ನೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಬಡದು ಎಬ್ಬಿಸಿದ ಹಾಗೆ ಏನು ದುರಂಕಾರ ನಿನಗೆ ಅಂತ. ಅರೆ, ಆದ್ದರಿಂದ ನಿಮ್ಮ ಹತ್ರ ಹೇಳುವುದು ನಾನು, ದೇವರ ಮುಂದೆ ನಾವು ಯಾರು ಸಹ ಏನು ಕೊಡಲ್ಲ. ಒಂದು ಭಾವನೆ ಜನರಲ್ಲಿ ಉಂಟು. ಈಗ ನೀವು ನಿಮ್ಮ ಮನಸ್ಸಲ್ಲಿ ಕೂಡ ಉಂಟು. ಪೂಜಾರಿ ಹತ್ರ ಕೇಳದೆ ಇಲ್ಲಿ ಏನು ನಡೆಯುವುದಿಲ್ಲ ಎಂಬ ಭಾವನೆ ಉಂಟು. ಅದು ಸರಿಯಾದ ತಪ್ಪು ಅಂತ ನಾನು ಹೇಳುವುದಿಲ್ಲ. ತಪ್ಪು ಮಾಡಿದ್ದೇನೆ, ಕ್ಷಮಿಸು ಅಂತ ಕೇಳಿದೆ. ಎಚ್.ಎಸ್. ಸಾಯಿರಾಮ್, ಡಾಕ್ಟರ್ ಅನಸೂಯ ಸಾಲಿಯನ್, ಮಾಧವ ಸುವರ್ಣ, ಲೀಲಾಕ್ಷ ಬಿಕರ್ಕೇರ, ಚಿತ್ತರಂಜನ್, ಡಾಕ್ಟರ್ ಬಿ.ಜಿ. ಸುವರ್ಣ, ಆರ್. ಪದ್ಮರಾಜ್, ಡಿ.ಡಿ. ಕಟೇಮಾರ್ ಇಂಚ ಆಡಳಿತ ಬೊಕ್ಕ ಅಭಿವೃದ್ಧಿದ ಸಮಿತಿದ ಸದಸ್ಯರು ಸುದ್ದಿಕೂಟೊಡಿತ್ತೇರು.